ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. Malabar Gold and Diamonds. Celebrate the beauty of life. Volkswagen. Digital Planet. Enipoya deemed to be university. The Ocean Pearl, welcome to hospitality. ಆರೋಗ್ಯವಂತ ನಾಳೆಗಾಗಿ KS ಹೆಗ್ಡೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ನಿಪಾನ್ ಪೇಂಟ್ ಗಿಂತ ಹೆಚ್ಚು ಅತಿ ಶೀಘ್ರದಲ್ಲಿ. ಈ ಸಂಜೆ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್. ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್ ಈ ಸಂಚಿಗೆ ಸ್ವಾಗತ. ಪಾವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್, ಮಂಗಳೂರು. ಇದೀಗ ಸುದ್ದಿಯ ವಿವರ. ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕು ವ್ಯಾಪ್ತಿಯಲ್ಲಿ ಹೆಸರಾಂತ ವಿದ್ಯಾಲಯಗಳಲ್ಲಿ ಒಂದಾದ ಕುಂಜತ್ತೂರಿನ ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಮಾದರಿ ಶಾಲಾ ಚುನಾವಣೆ ಚಟುವಟಿಕೆಗಳು ನಡೆಸುವ ಮೂಲಕ ಮಕ್ಕಳಿಗೆ ದೇಶದ ಪ್ರಜಾಪ್ರಭುತ್ವ, ಮತದಾರರ ಮೌಲ್ಯವನ್ನು ಅರ್ಥ ಮಾಡಿಸಲಾಯಿತು. ಚುನಾವಣೆ ಪ್ರಕ್ರಿಯೆ, ನಾಮಪತ್ರ ಸಲ್ಲಿಕೆ, ನಾಮಪತ್ರ ಹಿಂಪಡೆಯುವಿಕೆ, ಬಹಿರಂಗ ಪ್ರಚಾರ, ಮತದಾನ, ಮತ ಎಣಿಕೆ, ಪ್ರಜಾಪ್ರಭುತ್ವ ಮಾದರಿ ಚುನಾವಣೆಯ ಎಲ್ಲ ಕಾರ್ಯವೈಖರಿ ಒಳಗೊಂಡ ಮಹತ್ವಪೂರ್ಣವಾದ ಚುನಾವಣೆಯನ್ನ ನಡೆಸಲಾಯಿತು. ಶಾಲೆಯ ಶಿಕ್ಷಕ ಮೊಹಮ್ಮದ್ ಬಿನ್ ಮನಾಫ್ ಚುನಾವಣಾ ವೀಕ್ಷಕರಾಗಿ ಭಾಗವಹಿಸಿದ್ರು. ಶಾಲಾ ಸಂಸತ್ ಚುನಾವಣೆಗೆ ಆಗಸ್ಟ್ 17ರಂದು ಅಧಿಸೂಚನೆ ಪ್ರಕಟಿಸಲಾಗಿತ್ತು. ಆಗಸ್ಟ್ 19ರಂದು ನಾಮಪತ್ರ ಸಲ್ಲಿಕೆ, ಅಂದೇ ನಾಮಪತ್ರ ಪರಿಶೀಲನೆ ಹಾಗೂ ವಾಪಸ್ ಪಡೆಯಲು ಕಡೆ ದಿನವಾಗಿತ್ತು. ಮುಖ್ಯ ಚುನಾವಣಾಧಿಕಾರಿ ಹಾಗೂ ಪ್ರಾಂಶುಪಾಲರಾದ ಅಬ್ದುಲ್ ಖಾದರ್ ಅವರ ಅಧಿಸೂಚನೆಯೊಂದಿಗೆ ವಿದ್ಯಾರ್ಥಿಗಳು ನಾಮಪತ್ರ ಸೂಚಕರ ಸಹಿಯೊಂದಿಗೆ ಚುನಾವಣಾಧಿಕಾರಿಯಾದ ಮೊಹಮ್ಮದ್ ಬಿನ್ ಮನಾಫ್ ಹಾಗೂ ಅಬ್ದುಲ್ ಖಾದರ್ ಅವರಿಗೆ ಸಲ್ಲಿಸಿದ್ರು. ಬಳಿಕ ನಾಮಪತ್ರ ಪರಿಶೀಲಿಸಿ ನಾಮಪತ್ರ ಹಿಂಪಡೆಯುವ ಪ್ರಕ್ರಿಯೆಗಳು ಜರುಗಿದ್ದವು. ವಿದ್ಯಾರ್ಥಿಗಳಿಗೆ ತರಗತಿಗಳಿಗೆ ತೆರಳಿ ಪ್ರಚಾರಕ್ಕೆ ಕೂಡ ಅವಕಾಶ ಕಲ್ಪಿಸಲಾಗಿತ್ತು. ಇಲೆಕ್ಟ್ರಾನಿಕ್ ಮತದಾನ ವ್ಯವಸ್ಥೆಯ ಮೂಲಕ ಪೂರ್ಣ ಪ್ರಮಾಣದಲ್ಲಿ ಚುನಾವಣೆ ನಡೆಸಲು ಸಿದ್ಧತೆ ನಡೆಸಲಾಯಿತಾದರೂ ಇವಿಎಂ ಬಹಿಷ್ಕರಿಸುವ ಮೂಲಕ ವಿದ್ಯಾರ್ಥಿಗಳ ಒತ್ತಾಯದ ಮೇರೆಗೆ ಬ್ಯಾಲೆಟ್ ಪೇಪರ್ ಉಪಯೋಗಿಸಿ ಶಾಲಾ ವಿದ್ಯಾರ್ಥಿ ನಾಯಕ ಹಾಗೂ ಶಾಲಾ ವಿದ್ಯಾರ್ಥಿನಿ ನಾಯಕಿ, ಉಪನಾಯಕಿ ವಿಭಾಗಗಳಿಗೆ ಚುನಾವಣೆಯು ನಡೆಯಿತು. ನಾಯಕ ವಿಭಾಗದಲ್ಲಿ 2, ನಾಯಕಿ ವಿಭಾಗದಲ್ಲಿ 2 ಹಾಗೂ ಮತ್ತು ನಾಯಕಿ ವಿಭಾಗದಲ್ಲಿ 4 ಅಭ್ಯರ್ಥಿಗಳು ಸ್ಪರ್ಧಾ ಕಣದಲ್ಲಿದ್ದರು. ಒಂದು ವಾರದ ಮುಂಚೆ ಚುನಾವಣಾ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿತ್ತು. ವಿಶೇಷವಾಗಿ ತಯಾರಿಸಲಾದ ಮತಗಟ್ಟೆಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಮತದಾನದ ಅಧಿಕಾರಿಗಳಾಗಿದ್ದರು. ಶಾಲಾ ಗುರುತು ಕಾರ್ಡ್ ಬಳಸಿ ವಿದ್ಯಾರ್ಥಿಗಳು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದ್ರು. ಚಿಹ್ನೆ ಸಹಿತ ಇರುವ ಮುದ್ರಿತ ಮತಪತ್ರ, ಮತದಾರರ ಪಟ್ಟಿ, ವೋಟಿಂಗ್ ಕಂಪಾರ್ಟ್ಮೆಂಟ್, ರಬ್ಬರ್ ಮೊಹರು, ಅಳಿಸಿ ಹಾಕಲಾಗದ ಶಾಹಿ, ಚುನಾವಣಾ ಸಾಮಗ್ರಿ ಪಡೆಯುವಿಕೆ, ಹಿಂತಿರುಗಿಸುವಿಕೆ, ಚುನಾವಣಾ ಏಜೆಂಟರ ನೇಮಕಾತಿ, ಹಾಜರಾತಿ ಕರ್ತವ್ಯದ ಪ್ರಮಾಣ ಪತ್ರ ಬಳಸಿ ಮತ ಚಲಾವಣೆ, ಮತಗಟ್ಟೆ ಅಧಿಕಾರಿ, ಪಿಆರ್ಒಡಿ ದರ್ಜೆಯ ಸಹಾಯಕರು, ಆರಕ್ಷಕರು ಇವೆಲ್ಲ ಶಾಲೆಯ ಸಂಸತ್ತಿನ ಚುನಾವಣೆಯಲ್ಲಿ ಕಂಡುಬಂತು. 55 ಮತಗಳನ್ನು ಪಡೆದ 8ನೇ ತರಗತಿಯ ಶಾಲಾ ವಿದ್ಯಾರ್ಥಿ ಮೊಹಮ್ಮದ್ ಫಾಯಸ್ ಹುಡುಗರ ವಿಭಾಗದಲ್ಲಿ ನಾಯಕನಾಗಿ ಆಯ್ಕೆಯಾದರೆ, ಉಪನಾಯಕನಾಗಿ ಅದೇ ತರಗತಿಯ ಅಬ್ಬಾಸ್ ವಾಸ್ಪಿ ಆಯ್ಕೆಯಾದರು. ಹುಡುಗಿಯರ ವಿಭಾಗದಲ್ಲಿ 65 ಮತಗಳನ್ನು ಪಡೆದ 8ನೇ ತರಗತಿಯ ವಿದ್ಯಾರ್ಥಿನಿ ಅಮ್ನಾ ಖದೀಜಾ ನಾಯಕಿಯಾಗಿ ಆಯ್ಕೆಯಾದರೆ, ಅದೇ ತರಗತಿಯ ಫಾತಿಮಾ ಹುದಾ ಉಪನಾಯಕಿಯಾಗಿ ಆಯ್ಕೆಯಾದರು. ಇದು ಚುನಾವಣೆಯ ಅಣುಕು ಪ್ರದರ್ಶನವಲ್ಲ ಅನ್ನೋದು ಮತ್ತೊಂದು ವಿಶೇಷ. ಶಾಲಾ ಶಿಕ್ಷಕರ ಈ ಕಾರ್ಯಕ್ಕೆ ಪೋಷಕರು ಹಾಗೂ ಊರವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಶಾಲಾ ಪ್ರಾಂಶುಪಾಲರಾದ ಅಬ್ದುಲ್ ಖಾದರ್ ಅವರು ವಿ4 ನ್ಯೂಸ್ನೊಂದಿಗೆ ಪ್ರತಿಕ್ರಿಯಿಸಿ, ವಿದ್ಯಾರ್ಥಿಗಳಲ್ಲಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಮಾದರಿ ಶಾಲಾ ಚುನಾವಣೆ ಚಟುವಟಿಕೆ ನಡೆಸುವ ಮೂಲಕ ಮಕ್ಕಳಿಗೆ ದೇಶದ ಪ್ರಜಾಪ್ರಭುತ್ವ, ಮತದಾರರ ಮೌಲ್ಯ ಅರ್ಥ ಮಾಡಿಕೊಳ್ಳಲು ಒಂದು ಪ್ರಯತ್ನವನ್ನ ನಡೆಸಿದ್ದೇವೆ. ಅದು ಸಫಲತೆ ಕಂಡಿದೆ ಎಂದು ಹೇಳಿದರು. ಪೀಸ್ ಕ್ರಿಯೇಟಿವ್ ಸ್ಕೂಲ್ ಕುಂಜತ್ತೂರು
feel proud about our school parliamentary election that have been conducted in the school campus 2024-2025. It is very appreciable. Our young leaders, they have maintained political as well as competitive spirit throughout the election. ಶಾಲಾ ವಿದ್ಯಾರ್ಥಿನಿ ಫಾತಿಮಾ ಫಾಜಾ ಮಾತನಾಡಿ, ಪ್ರಜಾಸತ್ತಾತ್ಮಕ ಮತದಾನ ವ್ಯವಸ್ಥೆಯ ಮೂಲಕ ಪೂರ್ಣ ಪ್ರಮಾಣದಲ್ಲಿ ಚುನಾವಣೆ ನಡೆದಿದೆ. ನಮಗೆಲ್ಲ ತುಂಬಾ ಸಂತೋಷ ಹಾಗೂ ಅನುಭವವನ್ನ ತಂದುಕೊಟ್ಟಿರುವುದಾಗಿ ಹೇಳಿ ಶಾಲಾ ಆಡಳಿತ ಮಂಡಳಿಯನ್ನ ಅಭಿನಂದಿಸಿದ್ರು. Overall, school parliament election are a valuable experience for the students. It teaches them leadership, teamwork and democratic values. By participating, students develop essential life skills and become more active in the school community. These elections prepare students for the future leadership roles and shape them into responsible, engaged and informed citizens. ಶಾಲಾ ವಿದ್ಯಾರ್ಥಿನಿ ಖದೀಜಾ ಅಮ್ನಾ ಮಾತನಾಡಿ, ಇದೊಂದು ನಮಗೆ ವಿಶೇಷ ಅನುಭವವಾಗಿದೆ. ನಿಜವಾಗಿಯೂ ಮಾದರಿ ಶಾಲಾ ಚುನಾವಣಾ ಚಟುವಟಿಕೆ ನಡೆಸುವ ಮೂಲಕ ನಮಗೆ ದೇಶದ ಪ್ರಜಾಪ್ರಭುತ್ವ, ಮತದಾನ, ಮತದಾರರ ಮೌಲ್ಯವನ್ನ ಅರ್ಥ ಮಾಡಿಕೊಟ್ಟಿದ್ದಾರೆ ಎಂದು ಹೇಳಿ ಇದನ್ನ ಆಯೋಜಿಸಿದ ಶಾಲಾ ಅಧ್ಯಾಪಕ ವೃಂದಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. gives opportunity to students for leadership such as public speaking, campaigning and teamwork. Election representatives give students a voice in their concerns and ensures that their ideas are heard. ಇಸ್ಲಾಮಿಕ್ ಎಚ್ಒಡಿ ಮೊಹಮ್ಮದ್ ಸುಹೇಬ್, ಅಧ್ಯಾಪಕರಾದ ಯೂಸುಫ್, ಆಮಿನಾ, ಶರೀದಾ ಹಾಗೂ ಆಯಿಷಾ ಸಫ್ರಿನಾ ನೇತೃತ್ವ ನೀಡಿದ್ರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ. ಅಖಿಲ ಭಾರತ ತುಳು ಒಕ್ಕೂಟ ತುಳು ಭಾಷೆ, ಸಂಸ್ಕೃತಿ, ಅಭಿವೃದ್ಧಿ ನೆಲೆಯಲ್ಲಿ ಸ್ಥಾಪಿಸಲ್ಪಟ್ಟಿದೆ. ತುಳು ಭಾಷೆಗೆ ಸಂಬಂಧಿಸಿದಂತೆ ಕಾರ್ಯಕ್ರಮಗಳು, ಸಮಾರಂಭಗಳು, ಸಮ್ಮೇಳನಗಳು ದೇಶ ವಿದೇಶದಲ್ಲಿ ನಡೆಯುತ್ತಿದೆ. ಆಗಸ್ಟ್ 24ರಂದು ತುಳುನಾಡ ಜಾನಪದ ಉಚ್ಚೆಯ ಕಾರ್ಯಕ್ರಮವು ನಡೆಯಲಿದ್ದು, ಇದಕ್ಕೆ ತುಳುವರ ಸಹಕಾರ ನಿರೀಕ್ಷಿಸುತ್ತಿದ್ದೇವೆ ಎಂದು ಸಂಘಟನೆಯ ಅಧ್ಯಕ್ಷ ಎಸಿ ಭಂಡಾರಿ ಹೇಳಿದರು. ನಗರದ ಕಾಬೂರು ಗಾಂಧಿನಗರದ ಅಖಿಲ ಭಾರತ ತುಳು ಒಕ್ಕೂಟದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಿಗ್ಗೆ 8:30ಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಪುರಭವನದವರೆಗೆ ತುಳುವೀರ ದಿಬ್ಬಣ ಮೆರವಣಿಗೆ ನಡೆಯಲಿದೆ. ಇದರಲ್ಲಿ ಸುಮಾರು 8 ಜಾನಪದ ಕಲಾಕೂಟಗಳು ಭಾಗವಹಿಸಲಿವೆ. ಈ ಸಮಾರಂಭವನ್ನು ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಉದ್ಘಾಟಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಕಂಬಳಕೂಟ ಹೆಸರುವಾಸಿಯಾದ ನಂದಳಿಕೆ ಶ್ರೀಕಾಂತ್ ಭಟ್ ಅವರ ದಿಡ್ಡಿರು ನಂದಳಿಕೆ ಪಾಂಡ್ವಿಗೆ ಸಮ್ಮಾನ ಗೌರವ ನಡೆಯಲಿದೆ ಎಂದು ಎಸಿ ಭಂಡಾರಿ ತಿಳಿಸಿದರು. ಸಂತೋಷದಾಯ ಬಂದಾಗ ಈ ಒಂದು ನಮ್ಮ ಒಂದು ವರ್ಷ ನಮ್ಮ ಎನ್ನೊಂದು ದಯ ಬಂದಾಗ ಮಾರ್ಕೆಟ್ಲ ಇಲ್ಲಿ ಬರ್ತದೆ ಮಾತಾ ಪ್ರಸ್ತುತ ಬರ್ತದೆ ಸೇರ್ಬಂದೇರು ಒಂದು 5 ಹೊತ್ತಿಗೆ ಪೂರ ನಮ್ಮ ಸಮಿತಿದ ಸದಸ್ಯರನ್ನೂ ಬೇರೆ ಬೇರೆ ಮಾಧ್ಯಮಕ್ಕೂ ಕಾರ್ಯದರ್ಶಿಗಳು ಮಾತಾಡ್ತಾರೆ ಮಾತೆಲ್ಲ ಮೋಕೆದೆ ಎದುಕೊಂಡು ಇದೇ ವೇಳೆ ಮಾತನಾಡಿದ ಸಂಘಟನೆಯ ಪ್ರಧಾನ ಸಂಚಾಲಕ ಕದ್ರಿ ನವನೀತ್ ಶೆಟ್ಟಿಯವರು, ಕಾರ್ಯಕ್ರಮದಲ್ಲಿ ವಿವಿಧ ಭಾಷಾ ಅಕಾಡೆಮಿಗಳ ಅಧ್ಯಕ್ಷರುಗಳಾದ ತಾರನಾಥ್ ಗಟ್ಟಿ ಕಾಪಿಕಾಡ್, ತಲ್ಲೂರು ಶಿವರಾಮ್ ಶೆಟ್ಟಿ, ಜೋಕಿಮ್ ಸ್ತಾನೆ ಅಲ್ವರೀಸ್, ಉಮರ್ ಎಚ್, ಸದಾನಂದ ಮಾವಚಿ, ಅಜ್ಜನಿಕಂಡ ಸಿ ಮಹೇಶ್ ನಾಚಯ್ಯ ಭಾಗವಹಿಸಲಿದ್ದಾರೆ. ನಮ್ಮ ತುಳುನಾಡ ಕಲಾಪಂಥದಲ್ಲಿ ಸುಮಾರು 13 ತುಳು ಸೇವಾ ಸಂಘಟನೆಗಳು ಭಾಗವಹಿಸಲಿದ್ದು, ಸಂಜೆ ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಲಿದ್ದು, ಸಭಾಧ್ಯಕ್ಷರಾಗಿ ಸ್ಪೀಕರ್ ಯುಟಿ ಖಾದರ್, ಅತಿಥಿಗಳಾಗಿ ಶಿವರಾಜ್ ಎಸ್ ತಂಗಡಗಿ, ಸೋಮಣ್ಣ ಬೇವಿನ ಮರದ ಭಾಗವಹಿಸಲಿದ್ದಾರೆ. ಪೆರ್ಮಿದ ತುಳುವೆ 2024ರ ಹಿರಿಯ ನಾಟಕಕಾರ, ನಟ, ನಿರ್ಮಾಪಕ, ನಿರ್ದೇಶಕ, ಸಂಘಟಕ ತೋನ್ಸೆ ವಿಜಯಕುಮಾರ್ ಶೆಟ್ಟಿ ಮುಂಬೈ ಅವರಿಗೆ ನೀಡಿ ಗೌರವಿಸಲಾಗುವುದು ಎಂದು ಹೇಳಿದರು. ಅಖಿಲ ಭಾರತ ತುಳು ಒಕ್ಕೂಟ ಅಂತ ಮಾಡ್ತಾರೆ. ಈ ತುಳು ಕೂಟಲೆದ ಒಕ್ಕೂಟ ಸುಮಾರು 35 ವರ್ಷ ದುಂಬು ಬಪ್ಪನಾಡು ನಡೆದಿತ್ತಿನ ತುಳುಕೂಟದ
ವಿಶ್ವ ತುಳು ಸಮ್ಮೇಳನ. ಆ ಸಮ್ಮೇಳನದ ಸಂದರ್ಭದಲ್ಲಿ ಮಾತ್ರ ತುಳುಕೂಟಲು ಒಟ್ಟಾವುದು ತಂಪಿನಂಚಿನ ಒಂದು ಉದ್ದೇಶ ಇದೆ. ಅವರು ಆರಂಭಾದಿನಂಚಿನ ಒಂದು ಯುವಕೂಟ ಅಂಗಸಂಸ್ಥೆಲಾದ ಪುನಂಚಿನ ತುಳುಕೂಟಲು ಅಕ್ಕಳು ಕಾರ್ಯಕ್ರಮ ನಡಪಾವನ್ನು ಕಾರಣಕ್ಕೆ ಒಂದು ಪ್ರೇರೇಪಣೆ ಕೊರಪಿನ ಲೆಕ್ಕದಲ್ಲಿ ಮಾತೆಲ್ಲ ಒಟ್ಟಿಗೆ ಸೇರೊಂದು ಎಲ್ಲಂಜಿ ನಡಪಾವನಂಚಿನ ಕಾರ್ಯಕ್ರಮ ಐಕೆ ತುಳು ಜಾನಪದ ಮುಚ್ಚಾಯ ಕುಳ್ಳದ ಕುಲಭವನದ ಕಾರ್ಯಕ್ರಮ ನಡೆದು ಶನಿವಾರ 24ನೇ ತಾರೀಕು. ಆನಿ ಕಾಡೆ ಗೌರ್ಮೆಂಟ್ ಕಾಲೇಜ್ ಸರ್ಕಾರಿ ಕಾಲೇಜ್ ಇದ್ದು ವಿಶ್ವವಿದ್ಯಾನಿಲಯ ಕಾಲೇಜ್ ಇದ್ದು ಒಂದು ಸೋಣದ ದಿಬ್ಬಣ ಬಂತು ಸಾಂಸ್ಕೃತಿಕ ಕಲಾ ತಂಡದ ಒಟ್ಟಿಗೆ ಒಂದು ಎಲ್ಲಿಯ ದಿಬ್ಬಣ ಕಾಲೇಜ್ ಇದ್ದು ಟೌನ್ ಹಾಲ್ ಉಂಟ ಒಂದು ಅರ್ಧ ಗಂಟೆದ ಕಾರ್ಯಕ್ರಮ. ಆ ಕಾರ್ಯಕ್ರಮದ ನಂದಲಿಕೆ ಪಾಂಡು ಏರುಕು ಒಂಜಿ ಸನ್ಮಾನ ನಂದಲಿಕೆ ಶ್ರೀಕಾಂತ ಭಟ್ರನ ಏರುಕು ಸನ್ಮಾನ ಒಂಜಿ ಕಾರ್ಯಕ್ರಮ ಉಂಟು. ಅವು ಸುರುತ ಭಾಗ ಉಂಟು. ಅವು ಒಂಜಿ ಜಾನಪದ ಒಂಜಿ ಮೆರವಣಿಗೆ ಎಲ್ಲಿ ಐದು ಬೊಕ್ಕ ಉದ್ಘಾಟನಾ ಕಾರ್ಯಕ್ರಮ ಆಗಿ ಬೊಕ್ಕ ಉದ್ಘಾಟನಾ ಕಾರ್ಯಕ್ರಮದ ಮಾತ ಅಕಾಡೆಮಿದ ಅಧ್ಯಕ್ಷರ ನಕಲು ಉಪಸ್ಥಿತರಿದ್ದರು. ಮಾತ ಪಟ್ಟ ನಮ್ಮ ತುಳುನಾಡಿಗೆ ಸಂಬಂಧಪಟ್ಟಂಚಿನ ಕೊಡವ, ಬ್ಯಾರಿ, ಕೊಂಕಣಿ, ತುಳು ಅಕಾಡೆಮಿ, ಯಕ್ಷಗಾನ ಅಕಾಡೆಮಿ, ಅರೆಭಾಷೆ ಅಕಾಡೆಮಿ ಮತ್ತು ಪೂರ ಆಜಿ ಅಕಾಡೆಮಿದ ಅಧ್ಯಕ್ಷರನ್ನ ಉಪಸ್ಥಿತಿದ್ದು ಉದ್ಘಾಟನಾ ಕಾರ್ಯಕ್ರಮ ಆಗುವುದು. ಐದು ಪಕ್ಕ ಸ್ಪರ್ಧೆ ಒಂದು ಈ 40 ಆಜಿ ಒಕ್ಕೂಟದ ಮಾತ್ರ ಸೀಮಿತವಾಗಿ ನಡೆಸಿದ ಒಂದು ಸ್ಪರ್ಧೆ. ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಉಪಾಧ್ಯಕ್ಷರಾದ ದಾಮೋದರ್ ನಿಸರ್ಗ, ವಿಜಯಲಕ್ಷ್ಮಿ ಬಿ ಶೆಟ್ಟಿ, ತಾರನಾಥ್ ಶೆಟ್ಟಿ ಬೋಳಾರ್, ಪ್ರಧಾನ ಕಾರ್ಯದರ್ಶಿ ಮುಚ್ಚಿ ಕರುಣಾಕರ್ ಶೆಟ್ಟಿ, ಕೋಶಾಧಿಕಾರಿ ಚಂದ್ರಹಾಸ್ ದೇವಾಡಿಕ, ರಾಜೇಶ್ ಆಳ್ವಾ, ಪ್ರಧಾನ ಕಾರ್ಯದರ್ಶಿ ಮುಲ್ಕಿ ಕರುಣಾಕರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು. 20ನೇ ವರ್ಷದ ಸಂಭ್ರಮದಲ್ಲಿರುವ ಅನಿವಾಸಿ ಮೊಗವೀರ ಸಮುದಾಯದ ಸಂಘಟನೆಯಾದ ಮೊಗವೀರ್ಸ್ ಬಹರೈನ್ ಸಂಘಟನೆಗೆ ನೂತನ ಆಡಳಿತ ಮಂಡಳಿಯು ಅಸ್ತಿತ್ವಕ್ಕೆ ಬಂದಿದ್ದು, ಇದರ ವಿದ್ಯುಕ್ತ ಪದಗ್ರಹಣ ಸಂಭ್ರಮವು ಬಹರೈನ್ನ ಅದ್ಲಿಯಾ ಪರಿಸರದಲ್ಲಿರುವ ಬಾನ್ಸಾಂಗ್ ಥಾಯ್ ಹೋಟೆಲಿನ ಸಭಾಂಗಣದಲ್ಲಿ ವಿಜೃಂಭಣೆಯಿಂದ ಜರುಗಿತು. ನಾಡಿನಿಂದ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿದ್ದ ಮೊಗವೀರ ಸಮುದಾಯದ ಸಾಧಕರು, ದ್ವೀಪದ ಆಹ್ವಾನಿತ ಅತಿಥಿಗಳು, ಇಲ್ಲಿನ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಸೇರಿದಂತೆ ನೂರಾರು ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೂತನ ಆಡಳಿತ ಮಂಡಳಿಗೆ ಶುಭ ಹಾರೈಸಿದ್ರು. ನೂತನವಾಗಿ ಆಯ್ಕೆಗೊಂಡ ಅಧ್ಯಕ್ಷೆ ಶಿಲ್ಪಾ ಶಮಿತ್ ಕುಂದರ್, ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಅತಿಥಿಗಳು ಒಂದಾಗಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ತಾಯ್ನಾಡಿನಿಂದ ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಉಚ್ಚಿಲ ಇದರ ಅಧ್ಯಕ್ಷರಾದ ಜಯಸಿ ಕೋಟ್ಯಾನ್, ಗೌರವ ಅತಿಥಿಗಳಾಗಿ ಜಯಂತಿ ಜಯ ಕೋಟ್ಯಾನ್, ಬಡ ಎರ್ಮಾಳ್ ಫಿಶರ್ ಮ್ಯಾನ್ ಪ್ರೈಮರಿ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ದಿನೇಶ್ ಎರ್ಮಾಳ್ ಮಾತ್ರವಲ್ಲದೆ ಮೊಗವೀರ್ಸ್ ಒಮನ್ನ ಅಧ್ಯಕ್ಷರಾದ ಪದ್ಮಾಕರ್ ಮೆಂಡನ್, ಸೌದಿ ಅರೇಬಿಯಾದಿಂದ ರವಿ ಕರ್ಗೇರ ಮೊದಲಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮುಖ್ಯ ಅತಿಥಿಗಳಾದಂತಹ ಜಯಕೋಟ್ಯಾನ್ ಹಾಗೂ ಇತರ ಅತಿಥಿಗಳನ್ನು ಮೊಗವೀರ್ಸ್ ಬಹರೇನ್ನ ವತಿಯಿಂದ ಶಾಲು ಹೊದಿಸಿ ಫಲಪುಷ್ಪ ಸ್ಮರಣಿಕೆಗಳೊಂದಿಗೆ ಸನ್ಮಾನಿಸಲಾಯಿತು. ಸನ್ಮಾನಕ್ಕೆ ಉತ್ತರವಾಗಿ ಮಾತನಾಡಿದ ಜಯಕೋಟ್ಯಾನ್ ಹಾಗೂ ಇತರರು ಮೊಗವೀರ್ಸ್ ಬಹರೇನ್ನ ಕಾರ್ಯವೈಖರಿಯನ್ನ ಮುಕ್ತ ಕಂಠದಿಂದ ಹೊಗಳಿ ಶುಭ ಹಾರೈಸಿದ್ರು. ಅಧ್ಯಕ್ಷೆಯಾದ ಶಿಲ್ಪಾ ಶಮಿತ್ ಕುಂದರ್ ಅವರು ನೆರೆದವರನ್ನ ಉದ್ದೇಶಿಸಿ ಮಾತನಾಡಿ 20ರ ಹೊಸ್ತಿಲಲ್ಲಿರುವ ಮೊಗವೀರ್ಸ್ ಬಹರೇನ್ಗೆ ಎಲ್ಲರ ಬೆಂಬಲ ಅತ್ಯಗತ್ಯ ಎಂದರು. ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮೊಗವೀರ್ಸ್ ಬಹರೇನ್ನ ಸಂಘಟನೆಯ ಸದಸ್ಯರಿಂದ ಹಾಡು, ನೃತ್ಯ ಮುಂತಾದ ವೈವಿಧ್ಯಮಯ ಕಾರ್ಯಕ್ರಮಗಳು ವೇದಿಕೆಯಲ್ಲಿ ಪ್ರದರ್ಶನಗೊಂಡು ಎಲ್ಲರ ಮನಸೂರೆಗೊಂಡಿತ್ತು. ಈ ಸಂದರ್ಭದಲ್ಲಿ ಜಯಸಿ ಕೋಟ್ಯಾನ್, ದಿನೇಶ್ ಎರ್ಮಾಳ್, ಒಮನ್ ಮೊಗವೀರ್ಸ್ನ ಅಧ್ಯಕ್ಷರಾದ ಪದ್ಮಾಕರ್ ಮೆಂಡನ್, ಮೊಗವೀರ್ಸ್ ಬಹರೇನ್ನ ಅಧ್ಯಕ್ಷರಾದ ಶಿಲ್ಪಾ ಶಮಿತ್ ಕುಂದರ್, ಉಪಾಧ್ಯಕ್ಷರಾದ ವಿನೋದ್ ಶಿಯಾನ್, ಕನ್ನಡ ಸಂಘದ ಉಪಾಧ್ಯಕ್ಷರಾದ ಮಹೇಶ್ ಪೂಜಾರಿ, ರವಿ ಕರ್ಕೇರ, ಸೌದಿ ಅರೇಬಿಯಾ, ನಾಗೇಶ್ ನಾಯ್ಕ್ ಹಾಗೂ ರಂಜನ್ ಸಾಲ್ಯಾನ್ ಉಪಸ್ಥಿತರಿದ್ದರು. ಸುರೇಖಾ ತೀರ್ಥ, ಸುವರ್ಣ ಹಾಗೂ ದಿವ್ಯಚಂದ್ರ ಈ ಒಟ್ಟು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಕಮಲಕ್ಷಾಮಿನ್, ವಿ4 ನ್ಯೂಸ್, ಬಹರೇನ್. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಉಡುಪಿಯ ಮಣಿಪಾಲದಲ್ಲಿರುವ ಈಶ್ವರ ನಗರದಲ್ಲಿ ಎಂಎಸ್ಡಿಸಿ ವತಿಯಿಂದ ಕೃಷ್ಣ ಮೇಕ್ಓವರ್ ಕಾರ್ಯಾಗಾರವು ಆಗಸ್ಟ್ 23ರಂದು ನಡೆಯಲಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ ಬರಲಿದ್ದು, ಈಗಾಗಲೇ ಉಡುಪಿ ಮಣಿಪಾಲದಲ್ಲಿ ಸಿದ್ಧತೆಗಳು ಆರಂಭಗೊಂಡಿದೆ.
ಮಣಿಪಾಲ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ವತಿಯಿಂದ ಕೃಷ್ಣ ಮೇಕೋವರ್ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದಾರೆ. ಈ ಬಾರಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವಿನೂತನ ರೀತಿಯಲ್ಲಿ ಆಚರಿಸಲು ಸಿದ್ಧತೆಯನ್ನು ನಡೆಸಿದ್ದಾರೆ. ಮೇಕಪ್ ಆರ್ಟಿಸ್ಟ್ಗಳಿಗಾಗಿ ಆಗಸ್ಟ್ 23ರಂದು ಕಾರ್ಯಾಗಾರ ಆಯೋಜಿಸಿದ್ದಾರೆ. ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 12:30ರವರೆಗೆ ಆಯೋಜಿಸಿದ್ದು, ಈ ಕಾರ್ಯಾಗಾರಕ್ಕೆ 399 ರೂಪಾಯಿಗಳನ್ನು ಸಲ್ಲಿಸಿ ನೋಂದಾವಣೆ ಮಾಡಿಕೊಳ್ಳಬಹುದು. ಹೆಚ್ಚಿನ ವಿವರಗಳಿಗಾಗಿ 8123165068 ಮತ್ತು 8123163935ಗೆ ಸಂಪರ್ಕಿಸಬಹುದು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಉಡುಪಿ. ಉತ್ಸಾಹ ಮತ್ತು ಹೋರಾಟದ ಮನೋಭಾವದ ವ್ಯಕ್ತಿ ನೇತಾಜಿ ಅವರ ಹೆಸರನ್ನಿಟ್ಟುಕೊಂಡು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರುತ್ತಿರುವ ಸಂಸ್ಥೆ ನೇತಾಜಿ ಬ್ರಿಗೇಡ್ನ ಕೆಲಸ ಕಾರ್ಯಗಳು ಶ್ಲಾಘನೀಯ ಎಂದು ಸಂಸದ ಬ್ರಿಜೇಶ್ ಚೌಟ ಹೇಳಿದರು. ಅವರು ನೇತಾಜಿ ಬ್ರಿಗೇಡ್ ಮೂಡುಬಿದ್ರೆ ಇದರ 5ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಯನಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ದೇರಳಕಟ್ಟೆ, ಜೀವ ಸಾರ್ಥಕತೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಗಳೂರು ಇವುಗಳ ಸಹಯೋಗದಲ್ಲಿ ಸಮಾಜ ಮಂದಿರದಲ್ಲಿ ನಡೆದ ಉಚಿತ ವೈದ್ಯಕೀಯ ಶಿಬಿರ, ಚಿತ್ರಕಲಾ ಸ್ಪರ್ಧೆ, ಅಂಗಾಂಗ ದಾನ, ಮಾಹಿತಿ ಮತ್ತು ನೋಂದಾವಣೆ, ಸಹಾಯಧನ ವಿತರಣೆ, ಸನ್ಮಾನ ಹಾಗೂ ಗೌರವಾರ್ಪಣೆಯ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಮೂಡುಬಿದ್ರೆ ನಗರದಲ್ಲಿ ಮತ್ತು ನಗರದ ಸುತ್ತಮುತ್ತ ಒಂದು ಇಂಪ್ಯಾಕ್ಟ್ಫುಲ್ ಆದಂತಹ ಸೋಷಿಯಲ್ ಸಮಾಜಮುಖಿ ಆದಂತಹ ಸೋಷಿಯಲ್ ಚೇಂಜ್ ಆಗುವಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿರುವಂತಹ ಒಂದು ಉತ್ಸಾಹವಂತ ಒಂದು ತಂಡ ನೇತಾಜಿ ಬ್ರಿಗೇಡ್. ಅವರಿಟ್ಟಿರುವ ಹೆಸರು ಕೂಡ ಉತ್ಸಾಹಕ್ಕೆ, ಹೋರಾಟಕ್ಕೆ ಮತ್ತು ಸದಾ ಯೂತ್ಫುಲ್ ಎನರ್ಜಿ ಇರುವಂತಹ ಒಂದು ಹೆಸರು ನೇತಾಜಿ ಅವರು. ನೇತಾಜಿಯವರ ಪುಣ್ಯತಿಥಿ ಕೂಡ ಹೌದು. ಅದಕ್ಕೆ ಕೇಳಿದ್ರು, ಅದೇ ನೇತಾಜಿ ಅವರ ಹೆಸರಿಟ್ಟಿದ್ರೆ ನೇತಾಜಿ ಬೇರೆ ಬೇರೆ ಅವರಿಗೆ ಈಗ ರಾಜಕೀಯ ಕ್ಷೇತ್ರದಲ್ಲಿ ನೇತಾಜಿ ಅಂತ ಹೆಸರಿಟ್ಟಿದ್ದಾರೆ. ಬಟ್ ಈ ದೇಶದ ನಿಜವಾದ ನೇತಾಜಿ ಅಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರನ್ನು ಇಟ್ಕೊಂಡು ಅವರ ಆದರ್ಶಗಳಿಗೆ ಆಧಾರವಾಗಿ ಆದರ್ಶವನ್ನ ಮೈಗೂಡಿಸಿಕೊಂಡಿರುವಂತಹ ಒಂದು ಸಂಘಟನೆ ನೇತಾಜಿ ಬ್ರಿಗೇಡ್ ಮೂಡುಬಿದ್ರೆ. ಇವರ 5ನೇ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿರುವಂತಹ ನನ್ನ ಸೌಭಾಗ್ಯ ಅಂತ ಭಾವಿಸಿ ಮಾಜಿ ಸಚಿವ ಅಭಯಚಂದ್ರ ಜೈನ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿ, ಮನುಷ್ಯನ ಬದುಕಲ್ಲಿ ಸಾರ್ಥಕತೆ ಇರಬೇಕು. ಅದು ಸಮಾಜಮುಖಿ ಕೆಲಸಗಳಿಂದ ಮಾತ್ರ ಸಾಧ್ಯ. ಇಂತಹ ಕೆಲಸಗಳನ್ನು ಮಾಡುತ್ತಾ ಬಂದಿರುವ ನೇತಾಜಿ ಬ್ರಿಗೇಡ್ ಸಂಘಟನೆಗೆ ಇನ್ನೂ ಹೆಚ್ಚಿನ ಸಹಕಾರ ನೀಡುವ ಶಕ್ತಿ ನೀಡಲಿ ಎಂದು ಶುಭ ಹಾರೈಸಿದರು. ಈ ಗುಂಪು ಏನಾದ್ರೆ ಕೂಡ ಸರಿగా ಕೊಡಲ್ಲ ಕಾಯಿಲೆಗಳಲ್ಲಿ ಸಾಯುವಂತಹ ಇವರ ಸೌಖ್ಯ ಕೊಟ್ಟ ಮದುವೆ ಅಷ್ಟಗಳ ಕೊಟ್ಟ ದೇಶವಾಗುವುದಿನ ಕೆಲಸವು ನಮ್ಮ ರಂಜಿತ್ ಪೂಜಾದ ಸಹಾಯವಾಗಿಕೊಂಡಿದೆ. ಕಾರಣ ಪ್ರೋತ್ಸಾಹದ ಹೆಚ್ಚಿನ ಕೆಲಸ ಅಭಿನಂದನೆ ಮಾಡುವುದು. ಹಿರಿಯ ಕೊಡಿಯರಿಂದ ಇನ್ನಿಸ್ಕೋಟೆ ಅನ್ನುವ ಈ ಕಾರ್ಯಕ್ರಮಗಳು ಮನುಷ್ಯನ ಬದುಕಿನಲ್ಲಿ ಸಾರ್ಥಕತೆ ತಯಾರಾದ ಈ ಜವನ ಸೇರಿ ಕೆಲಸ ಮಂತ್ರಗಳು ಸಂಘಟನೆಗಳನ್ನ ಇವತ್ತು ಗುರುತಿಸಿ ಅವರಿಗೆ ಇವತ್ತು ಅಭಿನಂದನೆಯನ್ನ ಕೊಟ್ಟಿರುವಂತದ್ದು ನಿಜವಾಗಿ ಕೂಡ ಶ್ಲಾಘನೀಯ ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲೇಬೇಕಾಗುತ್ತೆ. ಯಾಕೆ ನಾವು ಸಮಾಜಮುಖಿಯಾದಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ರೆ, ನಾವು ಹುಟ್ಟಬೇಕಾದ್ರೆ ಅನೇಕ ಋಣಗಳನ್ನ ಇಟ್ಕೊಂಡು ಹುಟ್ಟುತ್ತೇವೆ. ತುಂಬಾ ಜನ ಹೇಳ್ತಾರೆ ತಾಯಿ ಋಣ ಇದೆ, ತಂದೆ ಋಣ ಇದೆ, ಗುರುಗಳ ಋಣ ಇದೆ.
ಮಣ್ಣಿನ ಋಣ, ಈ ಭೂಮಿಯ ಋಣವನ್ನ, ಈ ಮಣ್ಣಿನ ಋಣವನ್ನ ತೀರಿಸಬೇಕಾದ್ರೆ ಈ ರೀತಿಯ ಸಮಾಜಮುಖಿಯಾದಂತಹ ಕೆಲಸ ಕಾರ್ಯಗಳಿಂದ ಮಾತ್ರ ತೀರಿಸಲಿಕ್ಕೆ ಸಾಧ್ಯ ಇದೆ. ಕಳೆದ 5 ವರ್ಷದಲ್ಲಿ ನರೇಂದ್ರ ಮೋದಿಜಿಯವರ ಸ್ವಚ್ಛ ಭಾರತ ಅಭಿಯಾನದ ಕಡೆಗೆ ಹೋಗ್ಬಿಟ್ಟು ಮೂಲದಲ್ಲಿ ಆಸುಪಾಸಿನಲ್ಲಿ ಸ್ವಚ್ಛತೆಯ ಕಾರ್ಯಕ್ರಮವನ್ನು ಮಾಡುವುದು ಮಾತ್ರವಲ್ಲ. ನೇತಾಜಿ ಬ್ರಿಗೇಡ್ನ ಅಧ್ಯಕ್ಷ ದಿನೇಶ್ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಸಂದರ್ಭ ಸಮಾಜ ಸೇವೆಗಾಗಿ ಅರ್ಜುನ್ ಭಂಡಾರ್ಕರ್, ರಜನೀಶ್ ಶೆಟ್ಟಿ, ಶ್ಯಾಮ್ ಸುಂದರ್, ಪ್ರಸಾದ್ ಕುಮಾರ್, ನಾಗರಾಜ್ ಪೂಜಾರಿ, ಶಾಂತಿರಾಜ್ ಜೈನ್, ರಘುವೀರ್, ಪ್ರಶಾಂತ್ ಶೆಟ್ಟಿ ಮಾರ್ನಾಡ್, ಶಿಕ್ಷಣ ಕ್ಷೇತ್ರದ ಸೇವೆಗಾಗಿ ಯುವರಾಜ್ ಜೈನ್, ಉದ್ಯಮ ಕ್ಷೇತ್ರದ ಸೇವೆಗಾಗಿ ಕಲ್ಯಾಣಿ ಶೆಟ್ಟಿ ಬಿರಾವು, ಶೂನ್ಯ ತ್ಯಾಜ್ಯದ ರೂವಾರಿ ಸಂಧ್ಯಾ ಭಟ್, ಯಕ್ಷಗಾನ ಕ್ಷೇತ್ರದ ಸಾಧನೆಗಾಗಿ ದಿನೇಶ್ ಶೆಟ್ಟಿಗಾರ್ ಕೊಡಪದವು, ಸುಂದರ್ ರೈ ಬಂಗಾಡಿ, ರವಿಚಂದ್ರ ಕನ್ನಡಿಕಟ್ಟೆ, ಲಾವಕುಮಾರ್ ಅವರನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಹಾಗೂ ಸಮಾಜಮುಖಿ ಸೇವೆಗೈಯುತ್ತಿರುವ ವಿವಿಧ ಸಂಘಟನೆಗಳನ್ನು ಗುರುತಿಸಲಾಯಿತು. ಅನಾರೋಗ್ಯಕ್ಕೀಡಾದ 9 ಕುಟುಂಬಗಳಿಗೆ 67,500 ರೂಪಾಯಿ ಸಹಾಯಧನವನ್ನು ವಿತರಿಸಲಾಯಿತು. ವಿವಿಧ ವಿಭಾಗದ ಶಾಲಾ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷ ಕೆಪಿ ಸುಚರಿತಾ ಶೆಟ್ಟಿ, ಮೂಡಾ ಅಧ್ಯಕ್ಷ ಹರ್ಷವರ್ಧನ್ ಪಡಿವಾಳ್, ಪುರಸಭಾ ಸದಸ್ಯ ರಾಜೇಶ್ ನಾಯ್ಕ್, ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಎಂ, ರಾಜ್ಯ ಕ್ರೈಸ್ತ ನಿಗಮದ ಮಾಜಿ ಅಧ್ಯಕ್ಷ ಜಾಯ್ಲಸ್ ತಾಕೋಡೆ, ಬಿಜೆಪಿ ಮಂಡಲ ಕಾರ್ಯದರ್ಶಿ ರಂಜಿತ್ ಪೂಜಾರಿ, ವಕೀಲರಾದ ಶಾಂತಿಪ್ರಸಾದ್ ಹೆಗ್ಡೆ, ಎಂಎಸ್ ಕೋಟ್ಯಾನ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ. ದಕ್ಷಿಣ ಕನ್ನಡ ಕ್ಯಾಟರಿಂಗ್ ಮಾಲಕರ ಸಂಘ ಬಂಟ್ವಾಳ ವಲಯದ ವಾರ್ಷಿಕ ಮಹಾಸಭೆ ಮತ್ತು ಸತ್ಕಾರಕೂಟ ಬಿಸಿ ರೋಡಿನ ಹೋಟೆಲ್ ರಂಗೋಲಿ ಸಭಾಂಗಣದಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಕ್ಯಾಟರಿಂಗ್ ಮಾಲಕರ ಸಂಘದ ಅಧ್ಯಕ್ಷ ಅಬ್ದುಲ್ ರಶೀದ್ ಅಮನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಳಿಕ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಅಧಿಕಾರ ಹಸ್ತಾಂತರ ಮಾಡಿ ಮಾತನಾಡಿ, ಬಂಟ್ವಾಳ ವಲಯವನ್ನು ಸ್ಥಾಪಿಸುವಲ್ಲಿ ಸಂಘಟಿತ ಪ್ರಯತ್ನ ನಡೆದಿದ್ದು ಇಂದು 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ಅಭಿಮಾನ ಹುಟ್ಟಿಸುತ್ತಿದೆ ಎಂದರು. ಸಂಘಟನೆ ಬಲಗೊಂಡಿರುವುದರಿಂದ ನಾವೆಲ್ಲ ಸದಸ್ಯರು ಇಂದು ಕುಟುಂಬದಂತೆ ಬದುಕುತ್ತಿದ್ದೇವೆ. ಸಂಘಟನೆಯಿಂದ ನಮ್ಮೊಳಗಿನ ಬಾಂಧವ್ಯ ಬಲಗೊಂಡಿದೆ. ಒಬ್ಬರಿಗೊಬ್ಬರು ಸಹಕಾರ ಮಾಡುತ್ತಾ ಒಗ್ಗಟ್ಟಿನಿಂದ ಮುಂದುವರಿಯೋಣ ಎಂದು ಆಶಯ ವ್ಯಕ್ತಪಡಿಸಿದರು. ಈ ಇಲ್ಲಿನ ವಾರ್ಷಿಕ ಮಹಾಸಭೆಯನ್ನು 20 ನಿಗದಿಪಡಿಸಿದ್ದು, ಆದ ಕಾರಣ ನಮಗೆ ಅದು ಈ ಮೊದಲ ಸಭೆಗೆ ಬರಲು ಅವಕಾಶವನ್ನು ಕೊಟ್ಟಿದ್ದೀರಿ. ಧನ್ಯವಾದ. ಈ 52 ಸದಸ್ಯರಿರುವಂತಹ ಬಂಟ್ವಾಳ ವಲಯ 2 ವರ್ಷದ ಮುಂಚೆ ನಮ್ಮ ಮಾಜಿ ಅಧ್ಯಕ್ಷರು ಸಂತೋಷ್ ಡಿಸೋಜ ಇವರ ನೇತೃತ್ವದಲ್ಲಿ ಇಲ್ಲಿ ನಿರ್ಮಾಣಗೊಂಡಿತ್ತು. ಆಗ ನಮ್ಮ ರಾಜಗೋಪಾಲ್ ರೈ, ಸಲಹೆಗಾರರಾದಂತಹ ಯಶವಂತ್ ಪ್ರಸಾದ್ ಅಂಚಲ್, ಅದೇ ರೀತಿ ಬಾಲಕೃಷ್ಣ, ನಮ್ಮ SR ವಿಜಯರವರು, ಇವರು ಕೂಡ ಸಲಹೆಗಳನ್ನು ಕೊಟ್ಟು ಇಲ್ಲಿ ಒಂದು ವಲಯವನ್ನು ಮಾಡಬೇಕೆಂದು ಎಲ್ಲರವರು. ವಲಯದ ಅಧ್ಯಕ್ಷ ನಾರಾಯಣ್ ಸುವರ್ಣ ಅಧ್ಯಕ್ಷತೆ ವಹಿಸಿದ್ರು. ಇದೇ ವೇಳೆ ಮಾತನಾಡಿದ ಅವರು, ಎಲ್ಲರೂ ಪರಸ್ಪರ ಒಗ್ಗಟ್ಟಿನಿಂದ ಕೆಲಸ ನಿರ್ವಹಿಸುತ್ತಿದ್ದು ಮುಂದೆಯೂ ಸಂಘದ ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ನೀಡುವಂತೆ ಮನವಿ ಮಾಡಿದ್ರು. ಬಂಟ್ವಾಳ ವಲಯದ ಕ್ಯಾಟರಿಂಗ್ ಮಾಲಕಿಯರನ್ನ ಮಾತಾ ಸದಸ್ಯರಿಲ್ಲ ನಮ್ಮ ಇಲ್ಲಿ ಬಂಟ್ವಾಳ ವಲಯದ ಮಹಾಸಭೆಗಿಂತ ಸತ್ಕಾರ ಆಗಿರುವಂಥ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ವಹಿಸಿದ ನಾರಾಯಣ ಹೊರಟರೆ
ಈಗಲ ದಕ್ಷಿಣ ಕನ್ನಡ ಕ್ಯಾಟರಿಂಗ್ ಮಾಲೀಕರ ಸಂಘದ ಕೇಂದ್ರದ ಅಧ್ಯಕ್ಷರಾದ ಅಬ್ದುಲ್ ರಚಿಸಿದ್ದಾರೆ. ಅಂಚನೆ ಈಗಲ ಕೇಂದ್ರ ಸಂಸ್ಥದ ಕಾರ್ಯದರ್ಶಿ ಕರುಣಾಕರ್, ಕೋಶಾಧಿಕಾರ ಪ್ರಕಾಶ್ ವಲಯದ ಸದಸ್ಯರಿಗೆ ವಾಹನದ ಪಾಸ್ ವಿತರಿಸಲಾಯಿತು. ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ಬಡ ಕುಟುಂಬಕ್ಕೆ ಆರ್ಥಿಕ ಸಹಕಾರ ನೀಡಲಾಯಿತು. ಅನಾರೋಗ್ಯದ ನಿಮಿತ್ತ ಆರೋಗ್ಯ ನಿಧಿ ಹಸ್ತಾಂತರಿಸಲಾಯಿತು. ಮಾಜಿ ಅಧ್ಯಕ್ಷ ದೀಪಕ್ ಕೋಟ್ಯಾನ್, ಕಾರ್ಯದರ್ಶಿ ಕರುಣಾಕರ್ ಪಡಿಯಾರ್, ಕೋಶಾಧಿಕಾರಿ ಪ್ರಕಾಶ್ ಲೋಪೋ ಉಪಸ್ಥಿತರಿದ್ದರು. ಸಂಘಟನಾ ಕಾರ್ಯದರ್ಶಿ ಆಂಟನಿ ಸಿಕ್ವೇರಾ ಸ್ವಾಗತಿಸಿದರು. ಉಪಾಧ್ಯಕ್ಷ ಸದಾನಂದ ಬಂಗೇರ ಪ್ರಾರ್ಥಿಸಿದರು. ವಲಯ ಕಾರ್ಯದರ್ಶಿ ಪ್ರಕಾಶ್ ಪೂಜಾರಿ ವಾರ್ಷಿಕ ವರದಿಯನ್ನು ವಾಚಿಸಿದರು. ಕೋಶಾಧಿಕಾರಿ ರೋಷನ್ ಡಿಸೋಸಾ ವಂದಿಸಿದರು. ದಿನೇಶ್ ಸುವರ್ಣ ರಾಯಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ. ಇದೀಗ ಸುದ್ದಿಯಲ್ಲಿ ಚಿಕ್ಕ ವಿರಾಮ. ಈ ಸಂಜೆ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it, and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Nav Bharat Circle, Mangalore. She falls, she rises, enigmatic, enchanting. Her grace, incomparable. Her power, unimaginable. Call her a creator. Call her a goddess. Call her a force of nature. We call her inspiration. Mind Diamonds presents Nua by Malabar Gold and Diamonds. ನಿಪ್ಪೋನ್ ಪೇಂಟ್ ಅಲ್ಲಿ ಏನಿದೆ ಅಂತ ಗೊತ್ತಾ? Paint ಇದೆ. ಅದಕ್ಕಿಂತ ಹೆಚ್ಚು ಪಟ್ಟಿ, ಪ್ರೈಮರ್ ಎಲ್ಲ ಇದೆ. ಅದಕ್ಕಿಂತನೂ ಜಾಸ್ತಿ. ಅದಕ್ಕಿಂತ ಜಾಸ್ತಿನಾ? ನಿಪಾನ್ ಪೇಂಟ್ ಗಿಂತ ಹೆಚ್ಚು, ಅತಿ ಶೀಘ್ರದಲ್ಲಿ. ಪುರಾತನ ಹಾಗೂ ಪಾರಂಪರಿಕ ನೋವು ನಿವಾರಕ ತೈಲ ಎಕ್ಕದ ಎಣ್ಣೆ. ಅನೇಕ ಕಾಯಿಲೆಗಳು ಒಂದು ಮದ್ದು, ಅದು ಎಕ್ಕದ ಎಣ್ಣೆ. ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಕೀಳು ನೋವು, ಸುಟ್ಟಗಾಯ, ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಿಗೆ ರಾಮಬಾಣ. ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಸ್ ಮತ್ತು ಜನರಲ್ ಸ್ಟೋರ್ಸ್ ಗಳಲ್ಲಿ ಲಭ್ಯ. ಇದೀಗ ಆನ್ಲೈನ್ ನಲ್ಲೂ ಗ್ರಾಹಕರಿಗೆ ಸಿಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷ್ಣ ಎಂಟರ್ಪ್ರೈಸಸ್, ಕಾರ್ಕಳ, ಉಡುಪಿ. ದೂರವಾಣಿ ಸಂಖ್ಯೆ 9486084426. Pull up the flicks and I take it on gear. Pull up the hands and I feel it more gear. I dig it on. I sick on. Take it on the roll and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen. Bhima Brilliance Diamond Jewelry Festival till 31st July. Get assured cashback of ₹7,000 per carat and enjoy flat ₹500 off per gram on gold in diamond jewelry. Available at all Bhima Jewelers showrooms. TNC apply. ದಕ್ಷಿಣ ಕನ್ನಡದ ವಿಶ್ವವಿಖ್ಯಾತ ಹಾಗೂ ಪ್ರಪ್ರಥಮ ಡೀಮ್ಡ್ ಯೂನಿವರ್ಸಿಟಿ ಎಂಬ ಹೆಗ್ಗಳಿಕೆ ಪಡೆದ ವಿಶ್ವವಿದ್ಯಾಲಯ ಏನಪೋಯ ಯೂನಿವರ್ಸಿಟಿ. ಹಚ್ಚ ಹಸಿರು ಪರಿಸರ ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲಿ ಶಿಕ್ಷಣವನ್ನ ನೀಡುವ ಏನಪೋಯ ಯೂನಿವರ್ಸಿಟಿ. ಏನಪೋಯ ಮೆಡಿಕಲ್, ಡೆಂಟಲ್, ನರ್ಸಿಂಗ್ ಮತ್ತು ಫಿಸಿಯೋಥೆರಪಿ ಈ ಎಲ್ಲಾ ಕಾಲೇಜ್ಗಳು ನಮ್ಮಲ್ಲಿವೆ. ಈ ಕಾಲೇಜು ನೀಡುತ್ತದೆ ಹಲವಾರು ಸೌಕರ್ಯಗಳು: ಓಪನ್ ಏರ್ ಥಿಯೇಟರ್, ಲ್ಯಾಬೋರೇಟರೀಸ್, ಲೈಬ್ರರಿ, ಕ್ಯಾಂಟೀನ್, ಪ್ರೇಯರ್ ಹಾಲ್, ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್, ಟೇಕ್ ಕೇರ್, ಹೋಮಿಯೋಪತಿ,
ತರಬೇತಿ, ವಾರ್ಮ್ ಕಾಂಪೋಸ್ಟಿಂಗ್, ಎಂಪ್ಲಾಯ್ಮೆಂಟ್ ಅಂಡ್ ಪ್ಲೇಸ್ಮೆಂಟ್ ಸೆಲ್, ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂಡಬಿದ್ರೆ ಇಂಜಿನಿಯರಿಂಗ್ ನ ಈ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನಿಸಿದೆ. ಬಿಇ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಏನಪೋಯ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ಗಾಗಿ ಸಂಪರ್ಕಿಸಿ www.enapoya.edu.in. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru. ಈ ಸಂಜೆ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್. ವಿರಾಮದ ಬಳಿಕ ಈ ಸಂಜೆಗೆ ಮತ್ತೊಮ್ಮೆ ಸ್ವಾಗತ. ಶ್ರೀರಾಮ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸಂಘ ನಿಯಮಿತ ಬೈಂದೂರು ಕಳೆದ ಸಾಲಿನಲ್ಲಿ ಸುಮಾರು 200 ಕೋಟಿ ರೂಪಾಯಿ ಅಧಿಕ ವ್ಯವಹಾರ ನಡೆಸಿ 51,96,117 ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಎಸ್ ರಾಜು ಪೂಜಾರಿ ಹೇಳಿದರು. ಅವರು ಸಂಘದ ಪ್ರಧಾನ ಕಚೇರಿಯ ಆವರಣದಲ್ಲಿ ನಡೆದ 2023-24ನೇ ಸಾಲಿನ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಮಾನ ಮನಸ್ಕರು ಸೇರಿ ಸ್ಥಾಪಿಸಿದ ಈ ಸಂಸ್ಥೆ ಜಿಲ್ಲೆಯಲ್ಲಿ ಜನಸಾಮಾನ್ಯರ ಸಂಸ್ಥೆಯಾಗಿ ಹೆಸರು ಗಳಿಸಿದೆ. ಸಮಾಜದ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಅಭಿವೃದ್ಧಿ, ಮಹಿಳಾ ಸಬಲೀಕರಣಕ್ಕೆ ಸಹಕಾರಿಯಾಗಿದೆ ಎಂದರು. ಅವರ ಹೆಸರನ್ನು ಉಳಿಸಬೇಕೆಂಬ ದೃಷ್ಟಿಯಿಂದ ಅವರ ಸಹಭಾಗಿಗಳು ನಮ್ಮ ವಿನಾಯಕರವರಿರ್ಬೋದು ಮತ್ತು ಮಣಿಗಾಂಡು ಇವರೆಲ್ಲರ ನಮ್ಮ ಮಿತ್ರರು ಸೇರಿ ಒಂದು ಸಹಕಾರಿ ಸಂಸ್ಥೆಯನ್ನು ಮಾಡಬೇಕಂತ ಹೇಳಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿತ್ತು. ಅವನ್ನೆಲ್ಲ ನಾವು ಸಂಪರ್ಕ ಮಾಡಿದಾಗ ಅವರು ನಮಗೆ ವಿಶೇಷವಾಗಿ ಇದಕ್ಕೆ ಕೊಡೋದ್ರ ಮುಖಾಂತರ, ಯಾಕಂದ್ರೆ ಆವಾಗ 50,000 ನಮಗೆ ಅವರು ಶೇರ್ ಕೊಟ್ಟಿದ್ದಾರೆ. ಆವಾಗ 50,000 ಈ ಸಾಧಾರಣ 55 ಲಕ್ಷಕ್ಕೂ ಮೇಲ್ಪಟ್ಟು ಇವತ್ತು ಅವರು ಕೊಟ್ಟ ಶೇರುಗೋಸ್ಕರ ನಾವು ಡಿವಿಡೆಂಟ್ 13% ಕೊಡ್ತಾ ಇದ್ದೇವೆ. ಅದು ಮುಖ್ಯ ಅಲ್ಲ, ಅವ್ರು ಆವಾಗ ಶೇರ್ ಕೊಟ್ಟದ್ರಿಂದ ಈ ಸಂಸ್ಥೆ ಇಷ್ಟು ಬೆಳಲಿಕ್ಕೆ ಆಯ್ತು. ಇವತ್ತೊಂದು 25-30 ಜನ ಅದರಲ್ಲಿ ಉದ್ಯೋಗ ಸಿಗ್ಲಿಕ್ಕೆ ಆಯ್ತು. ಸಾವಿರಾರು ಜನ ಇಂಡೈರೆಕ್ಟ್ ಬೆನಿಫಿಟ್ ಅಂತ ತಗೊಂಡು ಇವತ್ತು ಎಷ್ಟೋ ಜನರಿಗೆ ನಾವು ಬೇರೆ ಬೇರೆ ವಿದ್ಯಾರ್ಥಿ ವೇತನಗಳಿರ್ಬೋದು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಬಂದಾಗ ಸಹಕಾರ ಮಾಡುತ್ತೇವೆ. ಬೇರೆ ಬೇರೆ ರೀತಿ ಸಹಾಯ ಸಹಕಾರವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಬಹುಶಃ ಜಗನ್ನಾಥ್ ಶೆಟ್ಟರ್ ನಿಮಗೂ ಸಹ ನಾವು ಸಾಲವನ್ನ ಇವತ್ತು ಸದಸ್ಯರಿಗೆ ಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಸೀತಾರಾಮ ಮಡಿವಾಳ, ಅಣ್ಣಪ್ಪ ಪೂಜಾರಿ, ರಾಮಕೃಷ್ಣ ಕಾರ್ವಿ, ಮಂಜು ಪೂಜಾರಿ, ಮಂಜುನಾಥ ಪೂಜಾರಿ, ಪ್ರಶಾಂತ್ ಮತ್ತಿತರರು ಉಪಸ್ಥಿತರಿದ್ದರು. ಗೋಳಿಹೊಳೆ ಶಾಖಾ ಪ್ರಬಂಧಕ ರಾಘವೇಂದ್ರ ಸಂಘದ ವಾರ್ಷಿಕ ವರದಿ ಮಂಡಿಸಿದರು. ಸಂಘದ ಉಪಾಧ್ಯಕ್ಷ ವಿನಾಯಕ ರಾವ್ ಮರವಂತೆ ಸ್ವಾಗತಿಸಿದರು. ಸಂಘದ ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕಿಟ್ಟಣ್ಣ ರೈ ಕಾರ್ಯಕ್ರಮ ನಿರೂಪಿಸಿದರು. ಪ್ರಧಾನ ಕಚೇರಿಯ ವ್ಯವಸ್ಥಾಪಕ ಶ್ರೀನಿವಾಸ್ ವಂದಿಸಿದರು. ಜೆಪಿ ಬಡಕೆರೆ, ವಿ4 ನ್ಯೂಸ್, ಬೈಂದೂರು. ಮಂಗಳೂರು ಶಕ್ತಿನಗರದಲ್ಲಿರುವ ಶಕ್ತಿ ವಸತಿ ಶಾಲೆಯ ರೇಷ್ಮಾ ಮೆಮೋರಿಯಲ್ ಆಡಿಟೋರಿಯಂನಲ್ಲಿ ರಕ್ಷಾಬಂಧನದ ಹಬ್ಬ ಆಚರಣೆ ನಡೆಯಿತು.
ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಖ್ಯಾತ ಉದ್ಯಮಿಗಳು ಹಾಗೂ ಜಿಲ್ಲಾ ಚೆಸ್ ಸಂಘದ ಅಧ್ಯಕ್ಷರಾಗಿರುವ ಸುನಿಲ್ ಆಚಾರ್ ಇವರು ದೀಪ ಬೆಳಗಿಸಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ರಕ್ಷಾಬಂಧನದ ಮಹತ್ವವನ್ನು ತಿಳಿಸಿ ಅದರ ಪೌರಾಣಿಕ ಹಿನ್ನೆಲೆಯನ್ನು ವಿವರಿಸಿದರು. ಹಾಗೆ ನಮ್ಮ ರಕ್ಷಣೆಯ ಜೊತೆಗೆ ರಾಷ್ಟ್ರದ ರಕ್ಷಣೆಯನ್ನು ಕೂಡ ಮಾಡಬೇಕು, ರಾಷ್ಟ್ರದ ಏಳಿಗೆಗೆ ನಮ್ಮ ಕೊಡುಗೆಯನ್ನು ನೀಡಬೇಕು ಎಂದು ಹೇಳಿದರು. ಸಂಸ್ಥೆಯ ಮುಖ್ಯ ಸಲಹೆಗಾರರಾಗಿರುವ ರಮೇಶ್ ಕೆ ಅವರು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಶಕ್ತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ವೆಂಕಟೇಶಮೂರ್ತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶಕ್ತಿ ವಸತಿ ಶಾಲೆಯ ಪ್ರಾಂಶುಪಾಲರಾಗಿರುವ ಬಬಿತಾ ಸೂರಜ್ ಹಾಗೂ ಶಕ್ತಿ ವಸತಿ ಶಾಲೆಯ ಶಿಕ್ಷಕಿಯರು ವೇದಿಕೆಯಲ್ಲಿದ್ದ ಗಣ್ಯರಿಗೆ ರಾಖಿ ಕಟ್ಟಿದ್ರು. ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರು ಪರಸ್ಪರ ರಾಖಿ ಕಟ್ಟಿಸಿಕೊಳ್ಳುವುದರೊಂದಿಗೆ ಈ ರಕ್ಷಾಬಂಧನ ಹಬ್ಬದ ಆಚರಣೆಯಲ್ಲಿ ಭಾಗಿಯಾದರು. ಶಾಲೆಯ ಶಿಕ್ಷಕಿ ಪ್ರೇಮಲತಾ ಅತಿಥಿಗಳನ್ನು ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಪುತ್ತೂರಿನ ದರ್ಬೆಯಲ್ಲಿರುವ ಆಶೀರ್ವಾದ ಎಂಟರ್ಪ್ರೈಸಸ್ನ ಸೀಸನ್ 2ರ ಶುಭಾರಂಭ ಹಾಗೂ ಲೋಗೋ ಅನಾವರಣ ಮತ್ತು 160 ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣಾ ಕಾರ್ಯಕ್ರಮವು ಆಗಸ್ಟ್ 25ರಂದು ಸಂಜೆ 3 ಗಂಟೆಗೆ ನಡೆಯಲಿದೆ. ಆಶೀರ್ವಾದ ಎಂಟರ್ಪ್ರೈಸಸ್ನ ಸೀಸನ್ 2 ಶುಭಾರಂಭಗೊಳ್ಳಲಿದ್ದು, ಈ ಹಿಂದೆ ವಿನೂತನ ಹಾಗೂ ವಿಶೇಷ ಬಹುಮಾನಗಳನ್ನು ಗ್ರಾಹಕರಿಗೆ ನೀಡುತ್ತಿದ್ದ ಆಶೀರ್ವಾದ ಎಂಟರ್ಪ್ರೈಸಸ್ ಇದೀಗ ಮತ್ತೆ ಜನತೆಗಾಗಿ ವಿನೂತನ ಯೋಜನೆಗಳನ್ನು ಹೊತ್ತು ತಂದಿದೆ. ಪುತ್ತೂರಿನ ಬೈಪಾಸ್ ರಸ್ತೆಯ ಅಶ್ಮಿ ಕಂಫರ್ಟ್ನಲ್ಲಿ ಉದ್ಘಾಟನಾ ಕಾರ್ಯಕ್ರಮವು ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ತುಳು ಚಿತ್ರರಂಗದ ಕಲಾವಿದರಾದ ತೆಲಿಕೆದಬೊಳ್ಳಿ ದೇವದಾಸ್ ಕಾಪಿಕಾಡ್, ತುಳುನಾಡ ರಂಗಬೊಳ್ಳಿ ರವಿ ರಾಮಕುಂಜ, ಡೈಜಿವರ್ಲ್ಡ್ನ ಸಂಸ್ಥಾಪಕರಾದ ವಾಲ್ಟರ್ ನಂದಳಿಕೆ, ಯೂಟ್ಯೂಬರ್ ಆತ್ಮೀಯ ಗಾನ ನಾಯಕ್, ಸಿಜ್ಲರ್ ಸಾಫ್ಟ್ ಡ್ರಿಂಕ್ಸ್ ಮತ್ತು ಸಿಜ್ಲರ್ಸ್ ಅಗ್ರಿಝೋನ್ನ ಪ್ರಸನ್ನ ಕುಮಾರ್ ಶೆಟ್ಟಿ, ಉದ್ಯಮಿ ಲಕ್ಷ್ಮಣ ಬೈಲಾಡಿ ಸಂಪ್ಯ, ಜಯರಾಜ್ ಶೆಟ್ಟರ್, 2023ರ ಜಿ ಕನ್ನಡ ಚೋಟಾ ಚಾಂಪಿಯನ್ನ ವಿನ್ನರ್ ಬೇಬಿ ಆತ್ಮಿ ಗಣ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಂಬಿಕೆಗೆ ಇನ್ನೊಂದು ಹೆಸರೇ ಆಶೀರ್ವಾದ್. ಆಶೀರ್ವಾದ್ ಸಂಸ್ಥೆ ಅನೇಕ ಸಂತೃಪ್ತ ಗ್ರಾಹಕರನ್ನ ಒಳಗೊಂಡು ಮೊದಲ ಹಂತದ ಬೆಳವಣಿಗೆಯಲ್ಲಿ ಅನೇಕ ಜನರಿಗೆ ಬಹುಮಾನಗಳನ್ನು ವಿತರಿಸ್ತಾ ಬಂದಿದ್ದು, ಇದೀಗ ಹೊಸ ಮೈಲಿಗಲನ್ನ ಸ್ಥಾಪಿಸಲಿಕ್ಕೆ ರೆಡಿ ಆಗ್ತಾ ಇದೆ. ಅದೇನು ಗೊತ್ತಾ? ಆಶೀರ್ವಾದ್ 2.0. ಇದೇ ಬರುವ 25ನೇ ತಾರೀಕಿನಂದು ಆಶೀರ್ವಾದ್ 2.0 ಎನ್ನುವಂತಹ ಹೊಸ 2ನೇ ಪ್ರಾಜೆಕ್ಟ್ ಅನ್ನ ನಿಮ್ಮ ಮುಂದೆ ಇರಿಸ್ತಾ ಇದ್ದೇವೆ. ಇದರ ಮೊದಲು ಕೂಡ ನಿಮ್ಮ ಸಹಕಾರ ತುಂಬಾ ಇತ್ತು, ಇನ್ನು ಮುಂದೆ ಕೂಡ ಇದೇ ಸಹಕಾರವನ್ನ ನಿರೀಕ್ಷಿಸ್ತಾ ಇದ್ದೇವೆ. ಸೊ ಹಾಗಾಗಿ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಪುತ್ತೂರು. ತಾಸೆ ಎಂದರೆ ಕರಾವಳಿಗರಿಗೆ ಎಲ್ಲಿಲ್ಲದ ಆಸೆ. ಇಲ್ಲಿನ ಧಾರ್ಮಿಕ, ಮನೋರಂಜನಾತ್ಮಕ ಎಲ್ಲ ಕಾರ್ಯಕ್ರಮಗಳಿಗೂ ತಾಸೆಯ ಪೆಟ್ಟೆ ಜೀವಾಳ. ಉತ್ಸವ ಕೋಲ, ನಾಗಾರಾಧನೆಗಳಲ್ಲಿ ದೇವರನ್ನು ಕುಣಿಸುವ ತಾಸೆಯ ಪೆಟ್ಟು ಅಷ್ಟಮಿ ಬಂದರೆ ಹುಲಿವೇಷಗಳ ಹೆಜ್ಜೆಗೆ ಸ್ಫೂರ್ತಿಯ ಚಿಲುಮೆಯಾಗಿದೆ. ಇದೀಗ ಅಷ್ಟಮಿ ಮಹೋತ್ಸವ ಸಮೀಪಿಸುತ್ತಿದೆ. ಉಡುಪಿ ಶ್ರೀಕೃಷ್ಣನ ಅಷ್ಟಮಿಗೆ ಏನಿಲ್ಲ ಅಂದ್ರೂ ಸಾವಿರಾರು ಜನ ಹುಲಿವೇಷ ಧರಿಸುತ್ತಾರೆ. ಹುಲಿವೇಷಗಳನ್ನ ಕುಣಿಸುವ ತಾಸೆಯ ಪೆಟ್ಟು ಪಟ್ಟುಗಳಿಗೆ ಮಾರು ಹೋಗದವರಿಲ್ಲ. ಇದೀಗ ಉಡುಪಿಯಲ್ಲಿ ಅಷ್ಟಮಿಯ ತಯಾರಿ ಜೋರಾಗಿದೆ. ಹುಲಿವೇಷದ ಕನಸುಗಳು ಚಿಗುರಲಾರಂಭಿಸಿದೆ. ಈ ನಡುವೆ ಹುಲಿವೇಷ ಕುಣಿಸಲು ಬೇಕಾದ ತಾಸೆಯ ತಯಾರಿ ಜಬರ್ದಸ್ತ್ ಆಗಿ ನಡೆಯುತ್ತಿದೆ. ಉಡುಪಿಯ ಕಲ್ಮಾಡಿ ಶ್ರೀ ಬಗ್ಗು ಪಂಜುರ್ಲಿ ದೇವಸ್ಥಾನದಲ್ಲಿ ಉಡುಪಿಯ ಕಲಾವಿದರಾದ ಭರತ್ ದೇವಾಡಿಗ ಹೆಮ್ಮಾಡಿ, ಮಿಥುನ್ ಮೂಡಬಿದ್ರೆ, ಸುನಿಲ್ ಸೇರಿಕಾರ್ ಅಲೆಬೂರು, ನವೀನ್ ಸೇರಿಕಾರ್, ಪ್ರಜ್ವಲ್ ಹಾಗೂ ಅವರ ತಂಡ ತಾಸೆ ತಯಾರಿಕೆಯಲ್ಲಿ ತೊಡಗಿದ್ದಾರೆ. ಅದರ ಮುಚ್ಚಿಗೆ ಹಾಗೂ ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನ ನಡೆಸುತ್ತಿದ್ದಾರೆ. ಅಪರೂಪದ ಚರ್ಮವಾದ್ಯವನ್ನ ಯಾವುದೇ ಕಂಪನಿಗಳಲ್ಲಿ ಮಾಡಿಸುವುದಿಲ್ಲ. ಬದಲಾಗಿ ತಾಸೆ ನುಡಿಸುವ ಕಲಾವಿದರೇ ಇದನ್ನ ತಯಾರಿಸುತ್ತಾರೆ.
ಉಡುಪಿಯಲ್ಲಿ ಕಲಾವಿದರ ತಂಡ ತಾವೇ ಸ್ವತಃ ತಾಸಿಗೆ ಬೇಕಾದ ಚರ್ಮದ ಹಾಗೂ ಫೈಬರ್ ಹೊದಿಕೆಗಳನ್ನು ಜೋಡಿಸುವ ಕಾರ್ಯ ನಡೆಸುತ್ತಿದ್ದಾರೆ. ಹದವಾಗಿ ಬಿಗಿದ ತಾಸಿಯನ್ನ ಶ್ರುತಿಬದ್ಧಗೊಳಿಸುತ್ತಿದ್ದಾರೆ. ಸದಾ ಏರು ಶ್ರುತಿಯಲ್ಲಿ ನುಡಿಸುವ ತಾಸೆಗಳು ಅಷ್ಟಮಿಯ ವೈಭವ ಹೆಚ್ಚಿಸಲು ಸಜ್ಜಾಗಿವೆ. ಬಹಳ ಕಾಳಜಿಯಿಂದ ಕಲಾವಿದರು ಈ ವಾದ್ಯದ ಜೋಡಣೆಯಲ್ಲಿ ತೊಡಗಿದ್ದಾರೆ. ಸದ್ಯ ಉಡುಪಿ, ಮಂಗಳೂರಿನಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ತಾಸೆ ಎಂಬ ಚರ್ಮವಾದ್ಯ ಇದೀಗ ರಾಜ್ಯ ಮಾತ್ರವಲ್ಲ ದೇಶಾದ್ಯಂತ ಸದ್ದು ಮಾಡುತ್ತಿದೆ. ರಕ್ಷಿತ್ ಶೆಟ್ಟಿಯವರ ಉಳಿದವರು ಕಣ್ಣಂತೆ ಸಿನಿಮಾದ ಹುಲಿ ವೇಷದ ಪೆಟ್ಟುಗಳಿಗೆ ಮಾರು ಹೋಗದವರಿಲ್ಲ. ಈ ಹಾಡು ಬಂದ ನಂತರ ರಾಜ್ಯಾದ್ಯಂತ ತಾಸಿಯ ಪೆಟ್ಟು ಜನಪ್ರಿಯವಾಗಿದೆ. ಸುಶ್ರಾವ್ಯ ನಾಗಸ್ವರಕ್ಕೆ ತಾಸಿಯ ನುಡಿತ ಸೇರಿದಾಗ ನಡೆಯುವ ಉತ್ಸವ, ಕೋಲ, ನಾಗಾರಾಧನೆಯನ್ನ ಕಾಣುವುದೇ ಒಂದು ಸಂಭ್ರಮ. ತಾಸಿಯ ಕಲಾವಿದರು ತಮ್ಮ ಜೀವ ಪುಡಿ ಮಾಡಿ ತಾಸೆ ಹೊಡೆಯುವುದನ್ನು ನೋಡುವುದೇ ಒಂದು ಸಂಭ್ರಮ. ತಾಸೆ ನಮ್ಮ ಕರಾವಳಿಯ ದೇವಾರಾಧನೆ ಮತ್ತು ದೈವಾರಾಧನೆಗಳಿಗೆ ಉಪಯೋಗಿಸುವ ಒಂದು ವಾದ್ಯ ಇದು. ಇದನ್ನು ನಾವು ಇಲ್ಲಿ ಕೋಲಕ್ಕೆ ಮತ್ತೆ ದೇವಸ್ಥಾನಗಳಲ್ಲಿ ರಥೋತ್ಸವಕ್ಕೆ, ಆಶ್ಲೇಷ ಬಲಿ, ನಾಗಮಂಡಲ ಇದಕ್ಕೆ ಇದನ್ನು ಉಪಯೋಗಿಸ್ತೇವೆ. ಇದು ಮತ್ತೊಂದು ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ವಿಶೇಷವೇನೆಂದ್ರೆ ಅಷ್ಟಮಿ ಮತ್ತು ನವರಾತ್ರಿಗಳಲ್ಲಿ ಹುಲಿವೇಷಕ್ಕೆ ಇದಕ್ಕೆ ಭಾರಿ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ತಾಸೆಗೆ. ಮತ್ತೊಂದು ಏನಂದ್ರೆ ಈ ತಾಸೆಯನ್ನು ನಾವೇ ಸ್ವತಃ ಈ ಮುಚ್ಚಿಗೆಯನ್ನು ನಾವೇ ಸ್ವತಃ ತಯಾರಿಸುವುದು. ಇದು ಕಂಪನಿ ಯಾವ ಕಂಪನಿಯಿಂದಾಗಲಿ ಎಲ್ಲಿಂದಲೂ ಸಹ ಬರುವುದಿಲ್ಲ. ಫೈಬರ್ ಮಾತ್ರ ಕಂಪನಿಯಿಂದ ಬರ್ತದೆ. ಮತ್ತೆ ಇದನ್ನು ನಾವೇ ರೆಡಿ ಮಾಡುದು. ಈ ತಾಸೆ ಕವಲವನ್ನು ನಾವೇ ರೆಡಿ ಮಾಡಿ ಅದನ್ನು ನಾವೇ ಹದ ಮಾಡಿ ನಾವೇ ಬಾರಿಸುವುದು. ಅಷ್ಟಮಿ ಪಿಲಿಕಾರ ಕೋಲದ ಸ್ಟೈಲ್ ಬೇಕಾ ವಾದ್ಯ ತಿನ್ನಕ್ಕೆ ಬಟನ್ మొక్క పిలిక తప్పించేది నాగస్వరంటే ఉర్తం పోయారంటే అయితే పక్క వాద్యాలు అంటే ప్రవర్తనం మొన్న ముందు చాలా పెట్టినాను ఇస్తే ఫైబర్ కురుపు కలిసి సామ్రాజ్ కుర్చి వరత ఒక బల్లి ಕಂದು ಕಮಲ ಕಮಲ ಬಂದ್ರೆ ರುಚಿಗೆ ಅವು ರೆಡಿ ಮಾಡಿದರೆ ಕಂಪನಿಗಳಲ್ಲಿ ಇರುವ ದಿನಗಳು. ತಾಸಿಯ ವಿಪರೀತ ಶಬ್ದಕ್ಕೆ ತಮ್ಮ ಕಿವಿಯ ಕೇಳ್ಮೆಯನ್ನ ಕಳೆದುಕೊಂಡ ಕಲಾವಿದರು ಇದ್ದಾರೆ. ಇಷ್ಟಾದರೂ ಕಲಾವಿದರಿಗಾಗಲಿ ಕರಾವಳಿಯ ಜನರಿಗಾಗಲಿ ತಾಸೆ ಅನ್ನೋದು ಒಂದು ಅನಿವಾರ್ಯ ಚರ್ಮವಾದ್ಯವಾಗಿದೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಈ ಸಂಜೆ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್.